ಕಳೆದ 18 ವರ್ಷಗಳಿಂದ ಇಂಜಿನಿಯರಿಂಗ್ ಕಾಲೇಜಿನ ಮೂಲಕ ಆರಂಭಗೊಂಡ ಸಂಸ್ಥೆ ಇದೀಗ ಮಹತ್ತರ ಅಭಿವೃದ್ಧಿಯನ್ನು ಸಾಧಿಸಿದೆ. ಕಲಿತ ವಿದ್ಯಾರ್ಥಿಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆದಿರುವುದು ಕಾಲೇಜಿನ ಹೆಮ್ಮೆಯಾಗಿದೆ ಎಂದು ಪಿಎ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಪಿಎ ಇಬ್ರಾಹಿಂ ಹಾಜಿ ಹೇಳಿದರು. ಅವರು ಕೊಣಾಜೆ ನಡುಪದವಿನ ಪಿಎ ಪಾಲಿಟೆಕ್ನಿಕ್ ಕಾಲೇಜಿನ ಫೇಸ್ ಆಡಿಟೋರಿಯಂನಲ್ಲಿ ಜರುಗಿದ ವಾರ್ಷಿಕೋತ್ಸವ ಸಮಾರಂಭ ಇಲಾಂಟ್ರೀಸ್ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಕಲಿಕಾ ಜೀವನದಲ್ಲಿ ಉತ್ತಮ ತರಬೇತಿ ಪಡೆದು ಉತ್ತಮ ಭವಿಷ್ಯ ರೂಪಿಸಿದಾಗ ಕಾಲೇಜಿನ ಆಡಳಿತ ಹಾಗೂ ಸಿಬ್ಬಂದಿ ವರ್ಗದ ಶ್ರಮದ ಜೊತೆಗೆ ಹಿರಿಯರ ಆಸೆಗಳನ್ನು ಪೂರೈಸಿದಂತಾಗುವುದು ಎಂದರು. And I am sure with your prayers and with your inspiration and with your unending thirst for knowledge, and we are sure we will achieve. We will report to you the further progress in my next address to you. Here in this campus, Pace campus, we are trying to bring in other courses. Why I am reporting to you, you can be proud of a campus that has all the sort of latest courses available. ಪಾಲಿಟೆಕ್ನಿಕ್ ವಿಭಾಗದ ಪ್ರಾಂಶುಪಾಲ ಪ್ರೊಫೆಸರ್ ಕೆಪಿ ಸೂಪಿ ವಾರ್ಷಿಕ ವರದಿ ವಾಚಿಸಿದರು. During the academic year 2017-18 has reached an all-time high of 1,022. Inaugural function of the first year students was held on 10/7/2017. Students along with their parents totally attended the event. Professor M.L. Sureshna, Director Department of HRD of St. Helens College, Bangalore, was the main speaker. A bridge course specially designed for the benefit of the first year students was conducted for 7 working days. PA Polytechnic Library is a hub of all academic activities. Our library has 7,497 volumes with 1,349 titles. ಪಿಎ ಕಾಲೇಜಿನ ನಿರ್ದೇಶಕ ಅಬ್ದುಲ್ಲಾ ಇಬ್ರಾಹಿಂ, ಹಣಕಾಸು ವಿಭಾಗದ ನಿರ್ದೇಶಕ ಅಹಮದ್ ಕುಟ್ಟಿ, ಪಿಎ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಅಬ್ದುಲ್ ಶರೀಫ್, ಉಪಪ್ರಾಂಶುಪಾಲ ಪ್ರೊಫೆಸರ್ ಇಸ್ಮಾಯಿಲ್ ಖಾನ್, ಎಂಬಿಎ ವಿಭಾಗದ ನಿರ್ದೇಶಕ ಡಾಕ್ಟರ್ ಬೀರಾನ್ ಮೊಯ್ದೀನ್, ಡಾಕ್ಟರ್ ಅಬ್ದುಲ್ ರೆಹಮಾನ್ ಶರ್ಫುದ್ದೀನ್, ಪ್ರೊಫೆಸರ್ ಅಲಿ ಅಶ್ರಫ್ಗೆ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ಬಿ4 ನ್ಯೂಸ್ 24/7 ಉಳ್ಳಾಲ.